ಬಂಟ್ವಾಳ ತಾಲೂಕಿನ ಸಾಲೆತ್ತೂರು ವಿಟ್ಲ ರಸ್ತೆಯ ಕಡಂಬು ಎಂಬಲ್ಲಿ ವಿಟ್ಲದ ಕಡೆಗೆ ಹೋಗುತ್ತಿದ್ದ ಹೋಂಡಾ ಡಿಯೋ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಪರಾರಿಯಾದ ಮಾರುತಿ ವ್ಯಾನ್ ಅನ್ನು ಸಾರ್ವಜನಿಕರು ಪತ್ತೆ ಹಚ್ಚಿದ್ದಾರೆ. ಕುಡ್ತಮುಖಿಯರು ಸಾಲೆತ್ತೂರು ಮಾರ್ಗವಾಗಿ ಫೆಬ್ರವರಿ 6ರಂದು ಸಂಚರಿಸುತ್ತಿದ್ದ ಮಾರುತಿ ವ್ಯಾನ್ ಅಪಘಾತ ನಡೆಸಿ ಪರಾರಿಯಾಗಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿತ್ತು. ಇದೀಗ ಈ ವ್ಯಾನ್ ಜನರ ಕಣ್ಣಿಗೆ ಬೀಳ್ತಾ ಇದ್ದಂತೆ ಗ್ರಾಮಸ್ಥರು ವ್ಯಾನ್ ಅನ್ನು ಬೆನ್ನತ್ತಿದ್ದಾರೆ. ಆದರೆ ವ್ಯಾನ್ ಜನರ ಕಣ್ತಪ್ಪಿಸಿ ಹೋಗಿತ್ತು. ಹುಡುಕಾಟ ಮತ್ತೆ ಮುಂದುವರೆಸಿದಾಗ ತಾಮರಾಜೆ ಎಂಬಲ್ಲಿ ಮನೆಯೊಂದರ ಅಂಗಳದಲ್ಲಿ ವ್ಯಾನ್ ಕಂಡು ಬಂದಿದೆ. ಇದು ಬಿಡಿ ಕಾಂಟ್ರಾಕ್ಟುದಾರ ಇಸ್ಮಾಯಿಲ್ ಮಾಲಕತ್ವದ ವ್ಯಾನ್ ಎಂದು ತಿಳಿದು ಬಂದಿದೆ. ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಪೊಲೀಸರು ಅಪಘಾತವೆಸಗಿದ ಗಾಡಿಯನ್ನು ಗುರುತಿಸಿ ವಶಕ್ಕೆ ಪಡೆದಿದ್ದಾರೆ.